2 ವರ್ಷಗಳ ಬಳಿಕ ಎಲ್ಲೆಡೆ ನವರಾತ್ರಿಯ ಸಂಭ್ರಮ ಮನೆ ಮಾಡ್ತಾಗಿತ್ತು. ಪ್ರತಿಯೊಂದು ಕಡೆಯಲ್ಲೂ ಕೂಡ ಕುದ್ರೋಳಿ, ಉಚ್ಚಿಲ ಹಾಗೆ ವಿವಿಧ ದೇವಿ ಕ್ಷೇತ್ರಗಳಲ್ಲಿ ಸಂಭ್ರಮದ ನವರಾತ್ರಿಗೆ ತೆರೆ ಬಿದ್ದಿತು. ಉಡುಪಿಯ ಉಚ್ಚಿಲದಲ್ಲಿ ಪ್ರಥಮ ಬಾರಿಗೆ ಉಚ್ಚಿಲ ದಸರಾವನ್ನು ಆಯೋಜಿಸಲಾಗಿದ್ದು, ನವದುರ್ಗೆ ಸಹಿತ ಶಾರದಾ ಮೂರ್ತಿಯನ್ನ 10 ವಿಶೇಷ ಟ್ಯಾಬ್ಲೋಗಳೊಂದಿಗೆ ಭವ್ಯ ಶೋಭಾಯಾತ್ರೆಯಲ್ಲಿ ಸಾಗಿದ ಬಳಿಕ ಜಲಸ್ತಂಭನ ಮಾಡಲಾಯಿತು. ವಿವಿಧ ಭಜನಾ ತಂಡಗಳು, ವೇಷಭೂಷಣಗಳು, ಹುಲಿವೇಷಗಳ ತಂಡ ಸೇರಿದಂತೆ ಒಟ್ಟು 100ಕ್ಕೂ ಅಧಿಕ ಟ್ಯಾಬ್ಲೋಗಳನ್ನು ಒಳಗೊಂಡ ಶೋಭಾಯಾತ್ರೆ ಗಮನ ಸೆಳೆಯಿತು. ಶ್ರೀ ಕ್ಷೇತ್ರ ಉಚ್ಚಿಲದಿಂದ ಹೊರಟು ರಾಷ್ಟ್ರೀಯ ಹೆದ್ದಾರಿ 66 ಮೂಲಕ ಯರ್ಮಾಳ್, ಪಡುಬಿದ್ರೆ, ಹೆಜಮಾಡಿ ಟೋಲ್ಗೇಟ್ ವರೆಗೆ ಸಾಗಿ ಅಲ್ಲಿಂದ ವಾಪಸ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪಡುಬಿದ್ರೆ, ಯರ್ಮಾಳ್, ಉಚ್ಚಿಲ, ಮುಳೂರು, ಕೊಪ್ಪಲಂಗಡಿಯಿಂದ ಮುಂದುವರೆದು ಕಾಪು ದೀಪಸ್ತಂಭದ ಬಳಿ ಸಮುದ್ರದಲ್ಲಿ ವಿಗ್ರಹಗಳ ಜನಸ್ತಂಭನ ನೆರವೇರಿಸಲಾಯಿತು. ಶೋಭಾಯಾತ್ರೆ ಸಾಗುವ ಮಾರ್ಗದ ಹೆಜಮಾಡಿ, ಪಡುಬಿದ್ರೆ, ಉಚ್ಚಿಲ, ಕೊಪ್ಪಲಂಗಡಿ ಕ್ರಾಸ್ ಹಾಗೂ ಕಾಪು ಬೀಚ್ನಲ್ಲಿ ಸಂಗೀತರ ಸಮಂಜರಿ ಮತ್ತು ಮನೋರಂಜನಾ ಕಾರ್ಯಕ್ರಮ ಭಕ್ತರನ್ನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಕಾಪು ಸಮುದ್ರ ತೀರದಲ್ಲಿ ಸಾಮೂಹಿಕ ಮಹಾಮಂಗಳಾರತಿ ಬಳಿಕ ಸಮುದ್ರದಲ್ಲಿ ವಿಗ್ರಹಗಳ ಜಲಸ್ತಂಭನ ಮಾಡಲಾಯಿತು. ಉಚ್ಚಿಲದ ವೈಭವದ ದಸರಾ ಮೆರವಣಿಗೆ ಚಾಲನೆ ಹೆಲಿಕಾಪ್ಟರ್ನಲ್ಲಿ ಪುಷ್ಪಾರ್ಚನೆ ಮಾಡುವ ಮೂಲಕ ಆರಂಭ ಮಾಡಲಾಯಿತು. ಹಲವು ವೈವಿಧ್ಯಮಯ ಟ್ಯಾಬ್ಲೋಗಳು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಡೆದಂತಹ ನವರಾತ್ರಿಯ ಸಂದರ್ಭದಲ್ಲಿ ಜನರ ವಿಶೇಷ ಆಕರ್ಷಣೆಯಾಗಿತ್ತು. ಇಲ್ಲಿ ಬಂದಾಗ ಮೂಲಕ ದೇವರ ವಿಗ್ರಹಗಳನ್ನು ಜಲಸ್ತಂಭನ ಇಲ್ಲಿ ಬಂದವರು ಸ್ವಲ್ಪ ಸೈಡ್ ಹೋಗಿ. ಈಗ ಯಾರೆಲ್ಲ ಬಂದಿದ್ದಾರೆ ಸ್ವಲ್ಪ ಸೈಡ್ ಹೋಗಿ. ಅಲ್ಲ, ಲೆಕ್ಕಕ್ಕಿಂತ ಜಾಸ್ತಿ ವಾಲಂಟಿಯರ್ಸ್ ಇದ್ದಾರೆ, ದಯವಿಟ್ಟು.
ದೇವರಿಗೆ ದೇವಸ್ಥಾನ ಮಾಡುವಂತ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೆವು. ಇನ್ನೇನು ಶಾರದಾ ಮಾತೆ ಇಲ್ಲಿ ಬಂದಾಗ ಮೂಲಕ ದೇವರ ವಿಗ್ರಹವನ್ನು ದೇವಸ್ಥಾನ ಇಲ್ಲಿ ಬಂದವರು ಸ್ವಲ್ಪ ಸೈಡ್ ಹೋಗಿ. ಇನ್ನು ಹಿರಿಯಡಕ ಮಹತೋಬಾರ ವೀರಭದ್ರೇಸ್ವಾಮಿ ದೇವಸ್ಥಾನದಲ್ಲಿ ವೈಭವದ ದಸರಾ ಪೌಜಿ ಉತ್ಸವ ನೆರವೇರಿತು. ನವರಾತ್ರಿ ಪರ್ವಕಾಲದಲ್ಲಿ 9 ದಿನಗಳ ಕಾಲ ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿ ತ್ರಿಕಾಲ ಪೂಜೆಯನ್ನು ಸಲ್ಲಿಸಲಾಗುತ್ತೆ. 10ನೇ ದಿನ ವಿಜಯದಶಮಿಯಂದು ಬೆಳಗ್ಗೆ ಚಂಡಿಕಾ ಹೋಮ, ಸಂಜೆ ದಸರಾ ಪೌಜಿ ಉತ್ಸವ ನೆರವೇರುತ್ತೆ. ಶ್ರೀದೇವಿಯ ಉತ್ಸವ ಮೂರ್ತಿಯನ್ನು ಚಂದ್ರಮಂಡಲದಲ್ಲಿ ನಗರ ಪ್ರದಕ್ಷಿಣೆ ಮಾಡಲಾಗುತ್ತೆ. ಭವ್ಯ ಮೆರವಣಿಗೆಯಲ್ಲಿ ಕರಾವಳಿ ಸಾಂಪ್ರದಾಯಿಕ ಹುಲಿವೇಷ ಕುಣಿತ, ತಟ್ಟಿರಾಯ, ಕೀಲುಕುದುರೆ, ಮುಖವಾಡ ಮತ್ತು ಆಕರ್ಷಕ ಟ್ಯಾಬ್ಲೋಗಳಲ್ಲಿ ದಸರಾ ಪೌಜಿ ಮೆರವಣಿಗೆ ನೆರವೇರಿತು. ಇನ್ನು 100ನೇ ವರ್ಷದ ಸಂಭ್ರಮದ ಶಾರದೋತ್ಸವವನ್ನು ಆಚರಿಸುತ್ತಿರುವಂತಹ ಮಂಗಳೂರಿನ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಸಮೀಪದ ಆಚಾರ್ಯ ಶಾರದಾ ಮಹೋತ್ಸವದಲ್ಲಿ ಶತಮಾನಗಳ ಆಚರಣೆ ಅಂಗವಾಗಿ ಲಕ್ಷ ದೀಪಾರಾಧನೆ ನಡೆಯಿತು. ಶತಮಾನೋತ್ಸವ ಸಂಭ್ರಮದಲ್ಲಿರುವ ಮಂಗಳೂರಿನ ಶಾರದಾ ಮಹೋತ್ಸವದಲ್ಲಿ ಈ ಬಾರಿ ಶಾರದಾ ಮಾತೆಗೆ ಚಿನ್ನದ ಚರಿಗಳುಳ್ಳ ಸೀರೆ, ಚಿನ್ನದ ವೀಣೆ, ಅದೇ ರೀತಿಯಾಗಿ ಅನೇಕ ಚಿನ್ನದ ಆಭರಣಗಳು ಸೇವಾ ರೂಪದಲ್ಲಿ ಸಮರ್ಪಣೆಯಾದವು. ಈ ಬಾರಿಯ ಶತಮಾನ ಸಂಭ್ರಮದಲ್ಲಿ ವಿವಿಧ ರೀತಿಯಿಂದ ಶಾರದಾ ಮಾತೆಯನ್ನ ಅರ್ಚಿಸಲಾಯಿತು. ಅದಕ್ಕೆ ಪೂರಕವಾಗಿ ಲಕ್ಷ ದೀಪಾರಾಧನೆ ನಡೆಯಿತು. ಇನ್ನು ಚಿಕ್ಕಮಗಳೂರಿನಲ್ಲೂ ನವರಾತ್ರಿ ಸಂಭ್ರಮ ಜೋರಾಗಿತ್ತು. ಬಾಳೆಹೊನ್ನೂರು ಪಟ್ಟಣದ ಮಾರ್ಕಾಂಡೇಶ್ವರ ದೇವಸ್ಥಾನದ ಆವರಣದಲ್ಲಿ 13ನೇ ವರ್ಷದ ದುರ್ಗಾದೇವಿ ನವರಾತ್ರಿ ಪೂಜಾ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ವಿವಿಧ ಧಾರ್ಮಿಕ ವಿಧಿವಿಧಾನಗಳಿಂದ 9ನೇ ದಿನಗಳ ಕಾಲ ನೆರವೇರಿತು. ನವರಾತ್ರಿ ದಿನದಂದು ದುರ್ಗಾದೇವಿ ಮೂರ್ತಿಯನ್ನ ಜಲಸ್ತಂಭ ಮಹೋತ್ಸವ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಬಾಳೆಹೊನ್ನೂರು ಸುತ್ತಲಿನ 15,000ಕ್ಕೂ ಅಧಿಕ ಭಕ್ತರು ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾದರು. ರಾಜಬೀದಿಯಲ್ಲಿ ಹಲವಾರು ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿ ನಂತರ ಭದ್ರಾ ನದಿಯಲ್ಲಿ ದುರ್ಗಾದೇವಿ ವಿಗ್ರಹವನ್ನು ಜಲಸ್ತಂಭನಗೊಳಿಸಲಾಯಿತು. ಇನ್ನು ಬ್ರಹ್ಮಾವರ ಪರಿಸರದಲ್ಲಿ ಬಾರ್ಕೂರು, ಬ್ರಹ್ಮಾವರ ಉಪ್ಪೂರು ಸೇರಿದಂತೆ ನಾನಾ ದೇವಸ್ಥಾನದಲ್ಲಿ
ಪ್ರತಿದಿನ ನಡೆಯುವ ಚಂಡಿಕಾ ಹೋಮ, ಭಜನೆ, ಶಾರದಾ ಪೂಜೆ ಮತ್ತು ವಿಸರ್ಜನೆ ಬುಧವಾರ ಮುಕ್ತಾಯಗೊಂಡಿತು. ಬಾರ್ಕೂರು ಕಚ್ಚೂರು ಮಾಲ್ದಿ ದೇವಿ ದೇವಸ್ಥಾನ ಬಬ್ಬುಸ್ವಾಮಿ ಮೂಲಕ್ಷೇತ್ರದಲ್ಲಿ ಸಾಮೂಹಿಕ ಚಂಡಿಕಾ ಹೋಮ ಮತ್ತು ಅಕ್ಷರಾಭ್ಯಾಸ ನಡೆಯಿತು. ಪರಿಸರದಲ್ಲಿ ಸಾರ್ವಜನಿಕ ಶಾರದಾ ಪೂಜೆ ನಡೆದು ವಿಸರ್ಜನೆ ನಡೆಯಿತು. ಬಹುತೇಕ ದೇವಸ್ಥಾನದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆಯಲ್ಲಿ ಸಹಸ್ರಾರು ಭಕ್ತಾದಿಗಳು ಭಾಗವಹಿಸಿದರು. ಅದೇ ರೀತಿಯಾಗಿ ವಿಸರ್ಜನಾ ಮೆರವಣಿಗೆಯಲ್ಲೂ ಅಧಿಕ ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡರು. ನಾನೇಕೃಡಾಸುರ ಕೋಮಾ ಶಿಖಿವಾನ ರಾಮ್ಯಂತ ಭಾಸುರ್ವಾ ಪ್ರಣವಶಿತ ನಾನಾವರಣ ಸೌಭಾಣ ಆತ್ಮವಶೋಪಿತ